ನಿಮ್ಮ ಜೊತೆ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಎನ್ನುವರು ಇದು ಮಂಡ್ಯದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ, ಅದು ನಾನು ಒಂದು ಸಮಾಜದ ಹೆಣ್ಣು ಮಕ್ಕಳಂತ ಹೇಳ್ತಾ ಇಲ್ಲ, ಹೆಣ್ಣು ಮಕ್ಕಳಂದ್ರೆ ಎಲ್ಲರೂ ಸಮಾಜದಲ್ಲಿ ಇರುವಂತವರೇ. ಅಷ್ಟು ಒಂದು ಒಳ್ಳೆಯ ಶುದ್ಧ ಮತ್ತು ಹೃದಯ ಬಾಂಧವ್ಯದಿಂದ ಬದುಕ್ತಾ ಇರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ನೀಚ ರೂಪದಲ್ಲಿ ಅದನ್ನು ವರ್ಣಿಸಲು ಅಸಾಧ್ಯವಾದ ಪದಗಳೇ ಇಲ್ಲ ಅದರ ಬಗ್ಗೆ. ಅಂತಹ ಒಂದು ವಿಚಾರವನ್ನು ಹೇಳಿದಾಗ ನಾವೊಬ್ಬ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕ್ತಾ ಇರುವವರು, ನಮ್ಮೆಲ್ಲರಿಗೂ ನೋವಾಗಿದೆ. ಒಂದು ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ, ಅದು ಹಿಂದೂ ಆಗಲಿ ಕ್ರೈಸ್ತ ಆಗಲಿ, ಎಲ್ರಿಗೂ ಈ ರೀತಿಯ ಒಂದು ಹೇಳಿಕೆಯಿಂದ ಬಹಳಷ್ಟು ನೋವಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಗೌರವ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ವಿಶೇಷವಾಗಿ ಮುಸ್ಲಿಂ ಧರ್ಮದಲ್ಲಿ 1400 ವರ್ಷಕ್ಕಿಂತ ಹಿಂದೆನೇ ಪ್ರವಾದಿಯವರು ಹೇಗೆ ಬದುಕಬೇಕು, ಹೇಗೆ ನೀವು ಸಾಯಬೇಕನ್ನುವ ಪ್ರತಿಯೊಂದು ಮಾರ್ಗದರ್ಶನವನ್ನು ಹೆಣ್ಣಿಗೂ ಮತ್ತು ಗಂಡಿಗೆ ಕೊಟ್ಟಿದ್ದಾರೆ. ಅದರಿಂದ ತಮ್ಮಲ್ಲಿ ನಾನೊಂದು ವಿನಂತಿಯನ್ನು ಮಾಡೋದು, ನಮ್ಮ ದರ್ಗಾದ ಮಾಜಿ ಅಧ್ಯಕ್ಷರು ಹಿರಿಯರ ಅವರ ಮುಖಾಂತರ, ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದ UK ಯೂಸುಫ್ ಅವರ ಮುಖಾಂತರ, ನಮ್ಮ ಕೋಟಪುರ ಜುಮಾ ಮಸೀದಿ ಅಧ್ಯಕ್ಷರಾದ ಅಬ್ಬಾಸ್ ಹಾಕನ್ ಅವರ ಮುಖಾಂತರ, ನಮ್ಮೂರ ಧ್ವನಿಯ ಅಧ್ಯಕ್ಷರಾದ ಫಾರೂಕ್ ಅವರ ಮುಖಾಂತರ, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಹಮೀದ್ ರವರು ಎಲ್ಲರೂ ಇದ್ದಾರೆ, ಹಿರಿಯರು ಎಲ್ಲರನ್ನು ಹೇಳಿ, ಅದೇ ರೀತಿ ನಮ್ಮ ದರ್ಗಾದ ಕೋಶಾಧಿಕಾರಿಯಾದಂತಹ ನಾಜಿಮ್ ರವರ ಮುಖಾಂತರ ಮತ್ತು ಎಲ್ಲರೂ ಹಿರಿಯರು, ಅದೇ ರೀತಿ ನಮ್ಮ ಕೌನ್ಸಿಲರ್ ಆದಂತಹ ಜಬ್ಬಾರ್ ಅವರು, ಬಿ ಬಾಯ್ಸ್ನ ಅಧ್ಯಕ್ಷರಾದಂತಹ ತ್ವಾರ್ ಅವರು, ನಮ್ಮ ನಗರ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಎಲ್ಲರೂ ಇದು ಪಕ್ಷಾತೀತವಾಗಿ ಬಂದಿದ್ದೇವೆ. ನಾವು ಯಾವುದು ಪಾರ್ಟಿ ಇದರಲ್ಲಿ ಬಂದದಲ್ಲ. ಅದರಿಂದ ದಯವಿಟ್ಟು ಇದನ್ನೊಂದು ಸ್ವೀಕರಿಸಿ, ಯಾವತ್ತೂ ಕೂಡ ಇಂತಹ ಒಂದು ರೀತಿಯ ಒಂದು ವಾತಾವರಣ ಸಮಾಜದಲ್ಲಿ ನಿರ್ಮಾಣ ಆಗದ ರೀತಿಯಲ್ಲಿ ಖಂಡಿತವಾಗಿ ಅವರ ಮೇಲೆ ಸೂಕ್ತ ಕಠಿಣ ಕ್ರಮ ಆಗಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ತಮಗೆ ಮನವಿಯನ್ನ ನಮ್ಮ ಹಿರಿಯರಾದಂತಹ ನಾವೆಲ್ಲರಿಗೂ ಅತಿಯಾಗಿ ಪ್ರೀತಿಸುವಂತಹ ನಮ್ಮ ಮಾಜಿ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ನಮ್ಮ ಫಾರೂಕ್ ರವರಿದ್ದಾರೆ, ಯೂಸುಫ್ ರವರಿದ್ದಾರೆ, ನಮ್ಮ ಕೋಟಪುರ ಅಧ್ಯಕ್ಷರಿದ್ದಾರೆ, ಕೋಶಾಧಿಕಾರಿ ಅವರೆಲ್ಲ ತಮ್ಮ ಈ ಮೂಲಕ ಮನವಿಯನ್ನು ನೀಡಲಿದ್ದಾರೆ. ಮತ್ತು ಒಂದೆರಡು ಮಾತುಗಳನ್ನು ನಮ್ಮ ಮಾಜಿ ಅಧ್ಯಕ್ಷರು ಹೇಳಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಅರ್ಜಿಯನ್ನು ಕೊಡುವಾಗ ಅಯ್ಯೂಬುಲ್ಲಾಲ್ ರವರು ಸಂಕ್ಷಿಪ್ತವಾಗಿ ವಿಚಾರವನ್ನು ತಮ್ಮ ಮುಂದೆ ತಿಳಿಸಿದ್ದಾರೆ. ಅದಕ್ಕಿಂತ ಜಾಸ್ತಿ ವಿಚಾರ ತಮ್ಮ ಗಮನದಲ್ಲಿ ಇಲಾಖಾ ವತಿಯಿಂದ ತಾವು ತಿಳ್ಕೊಂಡಿದ್ದೀರಿ. ಯಾವತ್ತೂ ಮುಸಲ್ಮಾನರು ಪ್ರತಿಭಟನೆ ನಡೆಸುವವರು, ಅಶಾಂತಿಗೆ ಕಾರಣಕರ್ತರಾಗುವವರು ಅಲ್ಲ ಅಂತ ಹೇಳುವಂಥ ಮಾತನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಬಹಳ ನೋವಿನ ವಿಚಾರವಾದ ಕಾರಣ. ನನ್ನ ಮಟ್ಟಿಗೆ ನಾನು ಹೇಳುವುದಾದರೆ, ಪ್ರತಿಭಟನೆ ಎಂಬುದಕ್ಕೆ ನಾನು ಬಹಳ ವಿರೋಧಿ. ಎಲ್ಲವೂ ಶಾಂತಚಿತ್ತವಾಗಿ ಸೌಹಾರ್ದದಿಂದ ಮಾತುಕತೆಯಲ್ಲಿ ಮುಗಿಬೇಕು ಅಂತ ಹೇಳೋದು ಬಯಸುವವನು. ಆದರೆ ಇದು ನಾನು ನನ್ನ ಲೈಫಲ್ಲಿ ಈ ಒಂದು ಪ್ರತಿಭಟನೆಯ ಪಾತ್ರವನ್ನು ಕೊಡಲಿಕ್ಕೆ ಬರೋದು ಫಸ್ಟ್ ಟೈಮ್. ಅಂದರೆ ಇದರ ವಿಶೇಷವಾದ ನೋವು ಎಷ್ಟು ಇದೆ ಅಂತ ಹೇಳಿ ತಾವು ಅರ್ಥ ಮಾಡಬೇಕು. ಹಾಗಾಗಿ ನಾನು ಉದ್ದ ಭಾಷಣ ಬಿಗಿದೆ, ಟಿ ವಿ ಇದೆ ಅಂತ ಹೇಳಿ ಒಂದು ತಾವು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ನಿಮಗೆ ಏನು ಸಾಧ್ಯತೆ ಇದೆ ಮಾಡಲಿಕ್ಕೆ, ಹೆಣ್ಣು ಮಕ್ಕಳಿಗಾದ ಮನಸ್ಸಿನ ನೋವನ್ನು ಸರಿಪಡಿಸುವಂಥ ಕೆಲಸ ಆಗಬೇಕಾದ್ರೆ ಖಂಡಿತವಾಗಿಯೂ ಕಲ್ಲಡ್ಕ ಪ್ರಭಾಕರ ಭಟ್ರ ಬಂಧನ ಆಗಲೇಬೇಕು. ನಾವು ಎಷ್ಟು ಬೊಬ್ಬೆ ಹಾಕಿದರೂ ಬಂಧನ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅವರೊಬ್ಬ ಏನೋದಕ್ಕೆ ಹೇಳೋದು ಮುದಿಪ್ರಾಯದ ಪ್ರಭಾವಿಯಾಗಿ ಏನೆಲ್ಲ ಮಾತಾಡಿದರೆ ಅಂತ ಹಿಂದೆ ಚರಿತ್ರೆ ಸಾಕಷ್ಟಿದೆ. ಆದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಅವರ ಬಗ್ಗೆ ಸ್ವಲ್ಪ ಮುಂದೆ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹಾಗಾಗಿ ಯಾವತ್ತೂ ಇದು ನಡೆಯಲ್ಲ. ಉಳ್ಳಾಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ NRC ಮತ್ತು ಆ ವಿಚಾರ ಬಂದಾಗ ಮುಸಲ್ಮಾನರು ಒಟ್ಟಾಗಿ ಒಂದು ಪ್ರತಿಭಟನೆ ಮಾಡಿದರು. ಅಂಥ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡದೆ ತಕ್ಷಣ ಅವರನ್ನು ಬಂಧಿಸಬೇಕು ಅಂತ ಇವರೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ಅರ್ಪಿಸ್ತಾ ಇದ್ದೇನೆ. ನೀವೇನು ಅರ್ಜಿ ಕೊಟ್ಟಿದ್ದೀರಾ ಅದು ಸತ್ಯ. ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಹಿರಿಯ ಅಧಿಕಾರಿಗಳ ತಂದು. ನಾನಾದರೂ ಭಾವಿಸ್ತೀನಿ, ಎತ್ರ ನಾರ್ಯಂತೆ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಅಂದರೆ ಹೆಣ್ಣನ್ನು ಎಲ್ಲಿ ಪೂಜಿಸ್ತೀವಿ, ಹೆಣ್ಣನ್ನು ಎಲ್ಲಿ ಗೌರವಿಸ್ತೀವಿ, ಅಲ್ಲಿ ದೇವತೆಗಳು ಭಗವಂತ ನೆಲೆಸ್ತಾನೆ ಅಂತ.
ಅಂತ ನಾಡು ನಮ್ಮದು. ಬಟ್ ಈ ಮಹಿಳೆಯರಿಗೆ ಒಂದು ನೋವಾಗಿದ್ದರೆ ಅದರ ಸಂಬಂಧ ನಾವು ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ಭರವಸೆ ಕೊಡ್ತಾ ಹಿರಿಯ ಅಧಿಕಾರಿಗಳಿಗೆ ಇದನ್ನು ಗಮನಕ್ಕೆ ತಂದು ಏನು ಕಾನೂನು ಕ್ರಮ ತಗೋಬೇಕು ಕರ್ನಾಟಕ ಪ್ರಭಾಕರ್ ಭಟ್ ವಿರುದ್ಧ ನಾವು ತಗೊಳ್ತೀವಿ. ಬಂಧುಗಳೇ, ಇವತ್ತು ನಾವು ಉಳ್ಳಾಳ ಪೊಲೀಸ್ ಠಾಣಾ ಕಚೇರಿ ಮುಂದುಗಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ ಕೇಸ್ ದಾಖಲಿಸಿ ಬಂಧನ ಮಾಡಬೇಕು ಅಂತ ಹೇಳೋ ವಿಚಾರದಲ್ಲಿ ಮನವಿಯನ್ನು ಅರ್ಪಿಸಿಕೊಂಡು ಇಲ್ಲಿ ಸೇರಿಕೊಂಡಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಎಂಬಂಥ ಒಬ್ಬ ಮುದಿ ಈ ಜಿಲ್ಲೆಗೆ ಬೆಂಕಿ ಕೊಡುವಂಥ ಅಹಿತಕರ ಘಟನೆಗಳಿಗೆ ಮೂಲ ಕಾರಣವಾದಂಥ ಕೃತ್ಯಗಳನ್ನು ಮಾಡಿಕೊಂಡು ತಮ್ಮ ಭಾಷಣದ ಮೂಲಕ ಈ ನಾಡನ್ನು ಈ ಜಿಲ್ಲೆಯನ್ನು ಒಡೆದು ಹಾಕುವಂಥ ಸ್ಥಿತಿಯನ್ನು ನಾವು ಬಹಳಷ್ಟು ಕಾಲದಿಂದ ಕಾಡ್ತಾ ಇದ್ದೇವೆ. ಆದರೆ ಮುಸಲ್ಮಾನ ಬಂಧುಗಳು ಅಲ್ಲಾಹನ ಮೇಲೆ ಭರವಸೆ ಇಟ್ಟುಕೊಂಡಿರುವಂಥ ಜೀವಿಯಾಗಿರುವುದರಿಂದ ಹೆಚ್ಚಿನ ವಿಚಾರಕ್ಕೆ ಯಾರು ಮುಂದುಗಡೆ ಹೋಗದೆ ಸರ್ಕಾರ ಕಾನೂನನ್ನು ಮಾತ್ರ ನೋಡ್ಕೊಂಡು ಇರಲಿ ಅಂತೇಳಿ ನಾವು ಬಿಡ್ತಾ ಇದ್ದೆವು. ಆದರೆ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಮಂಡ್ಯದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಈ ದೇಶದಲ್ಲಿ ಬಹುಮುಖ್ಯವಾಗಿ ಗೌರವಿಸುವಂಥ ಸ್ತ್ರೀ ವರ್ಗವನ್ನು ಅವಹೇಳನಕಾರಿಗೆ ಮಾತಾಡುತ್ತಾ ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಮುಸಲ್ಮಾನ ಹೆಂಗಸರಿಗೆ ಸಹಿಸಲಾಗದಂಥ ನೋವನ್ನುಂಟು ಮಾಡಿದಂಥ ಭಾಷಣವನ್ನು ಬಿಗಿದು ಅವರ ಹೇಯ ಕೃತ್ಯವನ್ನು ತೋರಿಸಿದ್ದಾರೆ. ಹಾಗಾಗಿ ಈ ಒಂದು ಹೇಯ ಕೃತ್ಯ ಅವರ ಮಾತುಗಳು ಮುಸಲ್ಮಾನರು ಮಾತ್ರ ಅಲ್ಲ, ಎಲ್ಲ ವರ್ಗದ ಈ ದೇಶವಾಸಿಗಳು ಬೇಸತ್ತು ಇಲ್ಲಿ ಇವತ್ತು ಅಲ್ಲಲ್ಲಿ ಪ್ರತಿಭಟನೆ ನಡೆಸುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲದೆ ಒಬ್ಬ ಹಿಂದೂ ಮಹಿಳೆ ಕೂಡ ಈ ಬಗ್ಗೆ ವ್ಯಾಜ್ಯ ದಾಖಲಿಸಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ. ಹಾಗಾಗಿ ನಾವು ಎಲ್ಲಿ ಎಚ್ಚರಿಕೆ ನೀಡುವಂಥದ್ದು ಏನು ಅಂತ ಹೇಳಿದರೆ, ಯಾವತ್ತೂ ಮೌನ ವಹಿಸುವಂಥ ನಾವು ನಮ್ಮ ತಾಯಂದಿರ ಮೇಲೆ ಅವಹೇಳನ ನಡೆದಾಗ, ಅವರ ಮರ್ಯಾದೆಗೆ ಒಂದು ಕೆಟ್ಟ ಕಲಂಕ ಬಂದಾಗ ಯಾವತ್ತೂ ಕೂಡ ನಾವು ಸಹಿಸುವವರಲ್ಲ. ಹಾಗಾಗಿ ಈ ಮುದಿ ಭ್ರಾಂತಿಯನ್ನು ತಕ್ಷಣ ಪೊಲೀಸ್ ಇಲಾಖೆಯವರು ಬಂಧನ ಮಾಡಬೇಕು ಅಂತೇಳಿ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಅರ್ಜಿಯನ್ನು ದಾಖಲಿಸಿದ್ದೇವೆ. ಅದು ಮಾತ್ರವಲ್ಲ, ನಾವೆಲ್ಲ ಶಾಂತಿ ಪ್ರಿಯರು ಅಂತ ಹೇಳುವಂಥ ಮಾತು ಇದ್ದರೂ ಕೂಡ NRC ವಿರುದ್ಧ ನಾವು ಎಲ್ಲ ಮುಸಲ್ಮಾನ ಬಂಧುಗಳು, ಹಿಂದೂಗಳು, ಕ್ರಿಶ್ಚಿಯನ್ರ ಸಹಭಾಗಿತ್ವದೊಂದಿಗೆ ಪ್ರತಿಭಟನೆಯನ್ನು ಮಾಡಿದಂಥ ಆ ಸ್ವರೂಪ ನಿಮಗೆ ನೆನಪಿರಲಿ ಅಂತ ಹೇಳುವಂಥ ಮಾತನ್ನು ಹೇಳಿ, ಇನ್ನು ಮುಂದೆ ಈ ರೀತಿಯ ಭ್ರಾಂತಿಯ ಮಾತನ್ನು ಪುನರುಚ್ಚರಿಸಿದಂತಾಗಿ ಮಾಡಲಿಕ್ಕೆ ನಿಮ್ಮ ಇಲಾಖೆ ಕಾರ್ಯಪ್ರವೃತ್ತ ಆಗಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇದರಲ್ಲಿ ನಮ್ಮ ಈ ಜೊತೆಯಲ್ಲಿ ಉಳ್ಳಾಲ ಪೌರ ಸಮಿತಿ ಅಧ್ಯಕ್ಷರಾದ ಯೂಸುಫ್ ಹಾಜಿಯವರು, ಕೋಟೆಪುರ ಮಸೀದಿಯ ಅಧ್ಯಕ್ಷರಾದ ಅಬ್ಬಾಸ್ ಯುಕಿರವರು, ಅದೇ ರೀತಿ ನಮ್ಮೂರ ಧ್ವನಿಯ ಫಾರೂಕ್ ಹಾಜಿಯವರು, ಅದೇ ರೀತಿ ನಗರ ಪಂಚಾಯತ್ ಉಪಾಧ್ಯಕ್ಷ ಅಯ್ಯೂಬ್ ಅವರು ಮತ್ತು ರಶೀದ್ ಉಲ್ಲಾಲ್ ಅವರು, ಅದೇ ರೀತಿ ನಮ್ಮ ಕೋಡಿ ಮಸೀದಿಯ ಅಧ್ಯಕ್ಷ ಹಮೀದ್ ಅವರು, ಕೇಂದ್ರ ಜುಮಾ ಮಸೀದಿಯ ಕೋಶಾಧಿಕಾರಿ ನಾಜಿಮ್ ಅಹಮದ್ ಅವರು, ಅನೇಕ ಇನ್ನಿತರ ಎಲ್ಲ ನನ್ನ ವಿವಿಧ ಸಂಘಟನೆಯ ಮುಖಂಡರುಗಳಿದ್ದಾರೆ. ಹಾಗಾಗಿ ಈ ಜೊತೆಯಲ್ಲಿ ನಾನು ಒಂದು ಮಾತು ನಿಮಗೆ ಇಲ್ಲಿ ಸೇರಿದ ನಮ್ಮ ಮುಸಲ್ಮಾನ ಸಹೋದರಿಗೆ ಹೇಳುವಂಥದ್ದು, ನಡೆದು ಹೋಗಿದೆ. ಅವಹೇಳನಕಾರಿಯಾದಂಥ, ನಮಗೆ ಸಹಿಸಲಾಗದಂಥ ಆ ಮಾತುಗಳನ್ನು ನಾವು ಸಹಿಸಿಕೊಂಡು ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡಬೇಕಲ್ಲದೆ ಯಾರೂ ಕೂಡ ಧುಮುಕಿಕೊಂಡು ಬೇರೆ ಬೇರೆ ರೀತಿ ಅನ್ಯೋನ್ಯತೆಯಿಂದ ನಾವು ಜೀವಿಸುವಂಥ ಈ ವಾತಾವರಣದಲ್ಲಿ ಅಶಾಂತಿಗೆ ಕಾರಣ ಆಗುವಂಥ ಯಾವುದೇ ಕೆಲಸಗಳನ್ನು ನಾವು ಮಾಡಬಾರ್ದು ಅಂತೇಳಿ ನಮ್ಮ ಪ್ರತಿಯೊಬ್ಬ ಯುವಕರಿಗೆ ನೀವೆಲ್ಲ ಕರೆ ನೀಡಬೇಕು. ಆ ಶಾಂತಿಯಲ್ಲಿ ಇದ್ದರೆ ಭಗವಂತನ ಅಲ್ಲಾಹನ ಕೃಪೆ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ನಮಗೆ ಈ ಒಂದು ಬಂಧನದ ಒತ್ತಾಯವನ್ನು ಇನ್ನಷ್ಟು ತೀವ್ರತೆಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ನೆನಪು ನಿಮ್ಮಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್.